ದಾಖಲಾತಿಗಳೆಲ್ಲ ಫೋರ್ಜರಿ ಆಗಿದೆ. ಆ ಕಾರಣಕ್ಕೆ ನಮಗೆ ಕಾನೂನು ರೀತಿ ಇದು ಗ್ರಾಮ ಪಂಚಾಯತಿ ಸರ್ಕಾರಿ ಜಾಗ ಸರ್ಕಾರಕ್ಕೆ ಹೋಗ್ಬೇಕು. ಮತ್ತೆ ಅವ್ರದ್ದು ಏನಿದೆ ಅವ್ರ ಸ್ವಂತದ್ದು ಅವ್ರ ಅಷ್ಟಕ್ಕೆ ಅವ್ರು ನಿರ್ಮಾಣ ಮಾಡ್ಕೊಳ್ಳಿ. ಎಚ್.ಡಿ. ಕೋಟೆ ತಾಲೂಕಿನ ಹೆಬ್ಬಳಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಬ್ಬಳಗುಪ್ಪೆ ಗ್ರಾಮದಲ್ಲಿ ವಾಸವಾಗಿರುವ ವೆಂಕಟಮ್ಮ ಎಂಬ ಮಹಿಳೆಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕೆಲವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಲು ಅನುಮತಿ ನೀಡಿದ್ದಾರೆ ಎಂದು ಆರೋಪಿಸಿ ಹೆಬ್ಬಳಗುಪ್ಪೆ ಗ್ರಾಮದ ಮಹಿಳಾ ಹೋರಾಟಗಾರ್ತಿ ಜಯಲಕ್ಷ್ಮಿ ಆರೋಪಿಸಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಸಹ ಸಾಥ್ ನೀಡಿದ್ದಾರೆ. ಸರ್ಕಾರಿ ಜಾಗವನ್ನು ರಕ್ಷಣೆ ಮಾಡಬೇಕಾದ ಪಂಚಾಯತಿ ಅಧಿಕಾರಿಗಳು ಕೆಲವು ಆಮಿಷಗಳಿಗೆ ಒಳಗಾಗಿ ಈ ಕಾರ್ಯವನ್ನು ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಸರ್ಕಾರಿ ಜಾಗವನ್ನು ಕಬಳಿಸಲು ಹೊಂಚು ಹಾಕಿರುವ ತಪ್ಪಿತಸ್ಥರ ವಿರುದ್ಧ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ. ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಭಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಮಾತನಾಡಿ, ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದವರು ಈ ಕೆಲಸವನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ. ತಪ್ಪಿತಸ್ಥ ಅಧಿಕಾರಿ ಮತ್ತು ಅಕ್ರಮ ಮನೆ ನಿರ್ಮಾಣ ಮಾಡಿರುವ ಮಹಿಳೆಯ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದ್ದಾರೆ. ವರದಿ ಮಾಲಾರ ಮಹದೇವ ಸ್ವಾಮಿ. ತಾಯಿ ತಂದೆ ಇದ್ದದ ಜಾಗ, ಅದರಿಂದ ನಾವು ಅದ್ರ ಅರ್ಥ ನಮಗೆ ಗೊತ್ತಾಯಿಲ್ಲ. ಇದು ಕಟ್ತಾ ಇದ್ದ ಕಂದಾಯ ರಸೀತಿ ಎಲ್ಲ ಅವೇ ಕಂದಾಯ ಕಟ್ಕೊಂಡು ಹೋಯ್ತಿದ್ದ, ನನಗಂತೂ ಅದು ಗೊತ್ತಿಲ್ಲ. ನಮ್ಮ ತಾಯಿ ತಂದೆ ಹೆಸರಿನಲ್ಲಿ ಇತ್ತು. ಅದು ಎಷ್ಟಡಿ ಜಾಗಕ್ಕೆ ನೀವು ಕಂದಾಯ ಕಟ್ತಾ ಇದ್ರಿ? ಇಷ್ಟಡಿ ನನಗೆ ಗೊತ್ತಿಲ್ಲ ಸರ್. ಅಲ್ಲೇ ಮಣ್ಣು ಬಂದಿತ್ತಿಲ್ಲ, ಅವೇ ಎಲ್ಲ ಅವೇ ಅಲ್ಲಿ ಕೇಳ್ಕೊಳ್ಳಿ ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಇನ್ನೇನು ಗೊತ್ತಿಲ್ಲ. ಉತ್ತರ ದಕ್ಷಿಣ ತಗೊಳ್ಳಿ. 30 ಇರ್ಲಿ, ಈಗ ನಮ್ಗೆ 30 ಪ್ರಾಬ್ಲಮ್ ಇಲ್ಲ. ಸಮಸ್ಯೆ ಇರೋದು ಈಗ ನೋಡ್ಕೊಳ್ಳಿ. ಒಂದ್ ನಿಮಿಷ ಅಕ್ಕಪಕ್ಕ ನಾವು ಮುಂದಕ್ಕೆ ಹೋಗಿಲ್ಲ. ನಮ್ ಜಾಗ ಹಳೆ ಪಿಡಿ ಅವರು ಆಯ್ತಾ ಕೊಟ್ಬಿಟ್ಟು ಮಹೇಶ್ವರ ಬಂದು ಕಿತ್ಕೊಬಿಡಿ. ಇವತ್ತು ನಮಗ್ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ನಮ್ಗ. ಇವತ್ತು ಟೋಟಲ್ ಕಿತ್ಕೊಂಡ್ರೆ ನಮ್ ತಾತ ಅಜ್ಜಿ ಇದ್ದಾಗಿಂದ ಅವರು ಅವಾಗಿಂದ ನಮ್ ತಾತ ಅಜ್ಜಿ ಎಲ್ಲ ಬದುಕೊಂಡು ಹೋಗಾರೆ. ಇವತ್ತು ಚಾಮುಂಡಿ ಅವ್ರಿಗೆ ಎಲ್ಲರಿಗೂ ಗೊತ್ತು, ಎಲ್ಲರೂ ಬದುಕ ಹೋಗಾರ. ಇವತ್ತು ನಮ್ಗೆ ಹಂಗಾರ ನಾವ್ ಏನಾದ್ರು ಇದ್ರ ವಿಚಾರ ನಂಗೆ ಚೆನ್ನಾಗ್ ಗೊತ್ತು. ಅವತ್ತು ನೀವು ಅವತ್ತು ನಮ್ಮನ್ನ ಕರೆಸಿ ಅಳತೆ ಮಾಡಿಸಿದ್ರ, ಅವತ್ತು ಡೀಟೇಲ್ಸ್ ಕೊಡಿ. ಯಾರು ಯಾರನ್ನು ಕರೆಸ್ತಾರೆ ಬಂದ್ಬಿಟ್ಟು ನಮ್ಮ ಮೂರನೇ ವಿಷಯ ಗೊತ್ತಿಲ್ಲ. ನಾವು ಕಿತ್ಕೋದ್ರಿಯಾ ನಮ್ಗ್ ಬೇಕಾಗಿಲ್ಲ. ಕಿತ್ಕೊಂಡೋಗಿ ಚೆನ್ನಾಗಿದೆ ನಟರಾಜ್ ಅಂತೇಳಿ. ಈಗ ಏನು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಮತ್ತು ಗ್ರಾಮದ ಮುಖಂಡಗಳಾಗಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಈ ಏನು ವಾಸ್ತವಾಂಶ ಮನೆ ಕಟ್ಟಿದಾರರು ಅಕ್ರಮವಾಗಿ ಮನೆ ಕಟ್ಟಿದಾರೆ ಅಂತೇಳಿ ಈಗ ಎಲ್ಲರ ಗಮನಕ್ಕೂ ಬಂದಿದೆ. ಅದನ್ನು ಸರ್ಕಾರ ವಶಪಡಿಸ್ಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳ್ಕೊತೀನಿ. ಈಗ ನಮ್ದೇನಿಲ್ವಲ್ಲ, ಅವ್ರದ್ದಾದ್ರೆ ಅವ್ರದ್ದು ಸರಿ ಇಲ್ಲ. ಗ್ರಾಮಸ್ಥರು ಹೇಳ್ದಂಗೆ ಅವ್ರದ್ದು ಏನು ಸೈಟ್ ಇದೆ ಅದು ಬಿಟ್ಬಿಟ್ಟು ಮಿಕ್ಕಿದ್ದು ನಿಮ್ಗೆ ಗ್ರಾಮಕ್ಕೆ ಏನು ಸಂಬಂಧಪಟ್ಟಿದೆ ಅವ್ರದ್ದೇ ಅದು ಕಾನೂನು ಅಂತ ತಗೋಬೇಕು. ಅಂದ್ರೆ ಅವ್ರ ಸೈಟ್ ನ ಬಿಟ್ಬಿಟ್ಟು ನುಡಿದ ಸೈಟು ಸರ್ಕಾರ ಜಾಗ ಅಂತ ಹೇಳ್ತಾ ಇದ್ದಾರೆ. ಜಾಗ ಸರ್ಕಾರದ್ದು ತಗೋಬೇಕು ಅಷ್ಟೇ. ಮನಾನು ಮಾಡ್ಕೊಂಡಿದ್ದಾರೆ, ಬದುಕ ವಿಧಿ 2 ಬಿಲ್ಲು ಕೊಟ್ಟಿದ್ದಾರೆ. ಕೊಟ್ಟಿರೋನು ಬಿಲ್ಲು ಮುಂದೆ ಬರಲಿ. ನಾವು ಪಕ್ಕದ ಮನೆಯವರು, ನಮ್ದು ಮೊದಲನೇ ಸೈಟು.
ಮೊದಲನೇ ಸೈಟ್ ನಮ್ಮದು 30-40 ಪತ್ರ ಸಂಖ್ಯೆ ಹಕ್ಕುಪತ್ರ ಇದೆ ನಮ್ಮ ಹತ್ರ. ಅವ್ರ ಹತ್ರ ಪಕ್ಕದ ಮನೆಯವ್ರದ್ದು ಹಕ್ಕುಪತ್ರ ಇದ್ದರೆ ಅವ್ರು ಕಟ್ಕೊಳ್ಳಿ ಸರ್, ಅವ್ರ ಜಾಗದಲ್ಲಿ ಕಟ್ಕೊಳ್ಳಿ. ಸರ್ಕಾರಿ ಜಾಗ ಇದ್ದರೆ ಅದರ ಒತ್ತುವರಿ ಆಗಿದ್ದರೆ ಅದನ್ನು ಏನು ನಿರ್ಗಮಿಸುವಂಥ ಕೆಲಸವನ್ನು PDO ಅವ್ರು ಮಾಡಲಿ ಅಂತ ಕೇಳ್ಕೊತೀನಿ ಸರ್. 7 ಸೈಟ್ಗಳಿದೆ ಸರ್. ಈಗ ಆ ಕಡೆ ಲೈನಲ್ಲಿ 4 ಸೈಟ್ ಬರುತ್ತೆ, ಈ ಕಡೆ ಲೈನಲ್ಲಿ 3 ಸೈಟ್ ಬರುತ್ತೆ. ಎಲ್ಲರಿಗೂ ಈಕ್ವಲ್ 30-40 ಸೈಟೇ ಇರೋದು. ಇನ್ನು ಮಿಕ್ಕಿದೆಲ್ಲ ಗ್ರಾಮ ಪಂಚಾಯತಿ ಜಾಗ. ಈ 3 ಸೈಟ್ನ ಅಳತೆ ಮಾಡಾಗಿದೆ ಗ್ರಾಮಸ್ಥರ ಸಮ್ಮುಖದಲ್ಲಿ. ನಾವೆಲ್ಲ ಸದಸ್ಯರುಗಳು PDO ಸಮ್ಮುಖದಲ್ಲಿ ಎಲ್ಲ ಅಳತೆ ಮಾಡಿದಾಗ ಈಗ ಇವರು ಬಿಲ್ಡಿಂಗ್ ಕಟ್ಟಿರೋದು ಪೂರ್ತಿ ಸಂಪೂರ್ಣ ಗ್ರಾಮ ಪಂಚಾಯತ್ ಜಾಗ ಆಗಿರೋದ್ರಿಂದ ಇದು ಅಕ್ರಮವಾಗಿ ನಿರ್ಮಿಸಿದ್ದಾರೆ. ಇದನ್ನು ಕಾನೂನು ಪ್ರಕಾರವಾಗಿ ಅಧಿಕಾರಿಗಳು ಅದನ್ನು ಸರ್ಕಾರಕ್ಕೆ ವಶಪಡಿಸ್ಕೊಳ್ಳೋ ಥರ ಜಾಗನ ವಶಪಡಿಸ್ಕೊಂಡು ಊರಿನ ಜಾಗನ ರಕ್ಷಣೆ ಮಾಡಬೇಕು ಅಂತ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಟ್ಟಾಗಿ ಗ್ರಾಮದಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಮಗೆ ಗೊತ್ತಾಗಿ ಒಂದು 15-20 ದಿವಸದಿಂದ ಗೊತ್ತಾಯಿತು. ಅದಕ್ಕೆ ಏನು ಬೇಕೋ ಅದಕ್ಕೆ ಕೊಡಿ, ಹೋಗಿ ಎಲ್ಲ ಪರಿಶೀಲನೆ ಮಾಡೋ ಅಂತ ಹೇಳೋದು. ಎಲ್ಲ ಕಂಡು ಬಂದಿದೆ. ಅದಕ್ಕೆ ಏನು ಮುಂದೆ ಕ್ರಮ ಏನು ಹಕ್ಕುಪತ್ರಗಳು ಏನೇನಾಗಿದೆ ಮಂಜೂರಾಗಿದೆ ಸರ್, ಅವ್ರಿಗೆ ಅವ್ರ ಹೆಸರು ಕೊಟ್ಟಿದೆ. ಎಷ್ಟಿದೆ ಅಷ್ಟು ತಗೊಂಡು ಇನ್ನು ಸರ್ಕಾರಿ ಜಾಗನೇ ಮಾಡ್ಕೊಳ್ಳೋದು, ಪರಿಶೀಲನೆ ಮಾಡ್ತಾರೆ. ಈಗ ನಾವು ಗ್ರೂಪ್ ನಾಗರಾಜ್ ಅಂತ ಕಾಂಗ್ರೆಸ್ ಸದಸ್ಯರು ಮಾತಾಡ್ತಾರೆ. ನಾವು ಇಲ್ಲಿ ಮನೆ ಕಟ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಿತ್ತಿಲ್ಲ. ಯಾಕಂದರೆ ಇವ್ರದ್ದು 30-40 ಸೈಟ್ ಇತ್ತು ಇವ್ರ ತಂದೆಯವ್ರದ್ದು. ನಾವು ಆ ಜಾಗದಲ್ಲಿ ಕಟ್ತಾ ಇದ್ದಾರೆ ಅಂದ್ಕೊಂಡು ನಾವು ಸುಮ್ಮನಿದ್ದು. ಈಗ ಇನ್ನೂ ಗೊತ್ತಾಯ್ತು ಎಲ್ಲ ಸದಸ್ಯರುಗಳಿಗೆ ಎಲ್ಲರೂ ಗೊತ್ತಾಯ್ತು. ನಾವೆಲ್ಲ ಮೆಂಬರ್ಗಳೆಲ್ಲ ಸೇರಿ ನಾವು ಒಂದು ಅರ್ಜಿ ಕೊಟ್ಟು ಈ ಗ್ರಾಮಸ್ಥರ ಮುಂದೆ ಎಲ್ಲ ಅರ್ಥ ಮಾಡಿದ್ದೀವಿ. ಈಗ ಅವ್ರ ಜಾಗ ಇನ್ನು ಹಿಂದಕ್ಕೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ, ಅದು ತೆರವುಗೊಳಿಸಿ ಜಾಗನ ಪಂಚಾಯತಿಗೆ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಾವು ಇದು ಸುಮಾರು 10 ಜನ ಆಗಿದ್ದು. ನಾವು ಅವ್ರ ಜಾಗದಲ್ಲೇ ಕಟ್ತಾರ ಅಂತ ತಿಳ್ಕೊಂಡಿದ್ದು. ಅವ್ರ ಜಾಗದಲ್ಲೇ ಕಟ್ತವ್ರು 30-40 ಸೈಟ್ ಇತ್ತು, ಅವ್ರ ಜಾಗದಲ್ಲೇ ಕಟ್ತಾರೆ. ಜನಗಳು ಅಕ್ರಮವಾಗಿ ಪಂಚಾಯತಿ ಜಾಗದಲ್ಲಿ ಕಟ್ತವ್ರು ಅಂತ ನಮ್ಗೆ ದೂರ ಬಂತು ಪಂಚಾಯತಿ ಇದ್ರೆ. ಅದನ್ನು ಪರಿಶೀಲನೆ ಮಾಡಿದ ಅಧಿಕಾರಿ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದಾಗ ಅಕ್ರಮವಾಗಿ ಪಂಚಾಯತಿ ಜಾಗದಲ್ಲಿ ಕಟ್ಟಿರೋದು ಈಗ ಸರ್ ಸಾಬೀತಾಗಿದೆ. ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 30-40 ಇರೋ ಸೈಟಿನ ಬದಲಾಗಿ 50-60 ಸೈಟು ಒತ್ತುವರಿಯಾಗಿತ್ತು ಸರ್. ಈಗ ಇದಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ನಾವು ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕ್ತೀವಿ. ಈ ಕಟ್ಟಡ ಯಾರ್ದು, ಈ ಜಾಗ ಯಾರ್ದು, ಇದಕ್ಕೆ ಮನೆನ ಹಕ್ಕುವೈದು ಮತ್ತೆ ಪತ್ರ ಕೊಟ್ಟಿರೋರು ಯಾರು, ಮನೆ ಆಶ್ರಿತ ಮನೆ ಕೊಟ್ಟಿರೋರು ಯಾರು, ವರ್ಕ್ ಕಾರ್ಡ್ ಕೊಟ್ಟಿರೋರು ಯಾರು, ಇದಕ್ಕೆ 2 ಬಿಲ್ ಮಾಡಿರೋರು ಯಾರು, ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನು ಅಂತ ನಾವು ಅರ್ಜಿ ಕೊಡ್ತೀವಿ. ಅದರಲ್ಲಿ ಅರ್ಜಿನಲ್ಲಿ ಇವರು ವೆಂಕಟಮ್ಮ ನಾಗೇಂದ್ರ ಅವರು ದಾಖಲೆ ಕೊಡ್ತಾರೆ. ಅದರಲ್ಲಿ ಗ್ರಾಮ ಪಂಚಾಯತ್ ಸಹಿ ಮಾಡಿ, ನಿಂಗರಾಜು ಅವರು ಸಹಿ ಮಾಡಿ ಇದನ್ನ ಫೋರ್ಜರಿ ದಾಖಲೆ ಮಾಡಿರ್ತಾರೆ. 11B ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಜಾಗಕ್ಕೆ. ಇದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋರು ಅವ್ವಯ್ಯಮ್ಮ PDO. ಇದನ್ನ ಬಿಲ್ ಮಾಡಿರೋರು ಯಾರು ಮಹೇಶ್ ಅಂತ, ಕಾರ್ಯದರ್ಶಿ ಮಹೇಶ್ ಅಂತ ಬಿಲ್ ಮಾಡಿದ್ದಾರೆ 2 ಬಿಲ್ಲು. ಇದು ಬೋಗಸ್ 2 ಬಿಲ್ ಆಗಿದೆ, ಬೋಗಸ್ ದಾಖಲೆ ಆಗಿದೆ, ಅಂದ್ರೆ ಫೋರ್ಜರಿ ದಾಖಲೆ ಆಗಿದೆ. ಇವ್ರದ್ದು ಹಾಲಿ ಬಂದು ಇರೋದು ಮೂಲತಃ 30-40, ಪೂರ್ವ ಪಶ್ಚಿಮ 30 ಅಡಿ, ಉತ್ತರ ದಕ್ಷಿಣ 40 ಅಡಿ. ಉತ್ತರ ದಕ್ಷಿಣ 40 ಅಡಿಲಿ ಅವ್ರ ತಂದೆ 23 ಅಡಿ ಬೇರೆಯವ್ರಿಗೆ ಕ್ರಾಯ ಮಾಡಿದ್ದಾರೆ. ಕ್ರಾಯ ಮಾಡಿ ಉಳಿಕೆದು ಅವ್ರದ್ದು ಇನ್ನು 17 ಅಡಿ. ಅದನ್ನ ನಾವು ಅರ್ಜಿ ಕೊಟ್ಟು ಸ್ಥಳಕ್ಕೆ ಪರಿಶೀಲನೆ ಮಾಡಕ್ ಬಂದಾಗ ಸತ್ಯಾಂಶ ಕಂಡು ಬಂದಿರುತ್ತೆ. ದಾಖಲೆಗಳಲ್ಲಿ ವೆಂಕಟಮ್ಮ ಗ್ರಾಮ ಪಂಚಾಯತಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿರೋದು ನಮಗೆ ಸೂಕ್ತವಾಗಿ ಕಂಡು ಬಂದಿರುತ್ತೆ. ಇದು ಗ್ರಾಮಸ್ಥರ ಸಮ್ಮುಖದಲ್ಲಿ, ಗ್ರಾಮ ಪಂಚಾಯತಿ ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ಪರಿಶೀಲನೆ ಆಗಿ ಅಳತೆ ಆಗಿದೆ. ಅದರಲ್ಲಿ ಫೋರ್ಜರಿ ದಾಖಲೆ ಮಾಡಿರೋರು HP ಕೃಷ್ಣ ಸದಸ್ಯರು. ಇವರು ಆಲ್ರೆಡಿ ಗ್ರಾಮದಲ್ಲಿ ಇದನ್ನ 3 ಬಾರಿ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿರೋದು ನಮಗೆ ಈ ನಡುವೆ ಕಂಡು ಬಂದಿರುತ್ತೆ ಸರ್. ಇದ್ರ ಬಗ್ಗೆ ಸರ್ಕಾರದವರು ಏನು ಜಾಗ ಇದೆ ಅದನ್ನ ಗ್ರಾಮ ಪಂಚಾಯತಿಗೆ ಅದನ್ನ ಕಬ್ಜಾ ಮಾಡಿಕೊಂಡು ಉಳಿಕೆ ಜನಗಳಿಗೆ, ಈಗ ಅವ್ರಿಗೆ ನಾವು ಫೋರ್ಜರಿ ದಾಖಲೆ ಕೊಟ್ಟಿರೋಂಗೆ ಇನ್ನು ಉಳಿಕೆ ಗ್ರಾಮದಲ್ಲಿ ಬಡವರು ತೀರಾ ಕಡು ಬಡವರು ಇದ್ದಾರೆ, ಅವ್ರಿಗೂ ದಾನ ಮಾಡ್ಬೋದಾಗಿತ್ತು. ಅಂಥವ್ರನ್ನ ಬಿಟ್ಟು ಈಗ ಇವರು ಎಣ್ಣೆ ಮಾರ್ಕೊಂಡು ಎಂಟ ಮಾರ್ಕೊಂಡು ಜೀವನ ಮಾಡ್ತಾ ಇರೋದು ಇವರು. ಅಂಥವ್ರಿಗೆ ಈ ಜಾಗನ ಅವರು ಕಬ್ಜಾ ಮಾಡಿದ್ದು ಅಕ್ರಮಿಸಿದ್ದಾರೆ. ಮಾಡ್ಕೊಂಡಿಲ್ಲ, ಅವ್ರು ಲೈಸೆನ್ಸ್ ಮಾಡ್ಕೊಂಡಿಲ್ಲ. ನಾವು ಹಲವು ಬಾರಿ ಕೇಳಿದೀವಿ, ಏನ್ ಮಾಡ್ಕೊಂಡಿದ್ದೀರಾ ಮಾರಾಟ ಮಾಡಕ್ಕೆ ಅಂತ ಕೇಳಿದೀವಿ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಕೊಟ್ಟಿಲ್ಲ. ಆದ್ರೆ ಇದು ಗ್ರಾಮಸ್ಥರಿಗೂ ಸತ್ಯಾಂಶ ಗೊತ್ತಿದ್ದು ಅವರು ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿದಾಗ ಸತ್ಯ ಎಲ್ಲರಿಗೂ ಕಂಡು ಬಂದಿರುತ್ತೆ. ಅಧಿಕಾರಿ ವೃಂದದವ್ರಿಗೂ ಕಂಡು ಬಂದಿದೆ, ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕಂಡು ಬಂದಿದೆ, ಮತ್ತೆ ಇಲ್ಲಿ ಗ್ರಾಮಸ್ಥರಿಗೂ ಕೂಡ ಸತ್ಯಾಂಶ ಕಂಡು ಬಂದಿದೆ. ದಾಖಲಾತಿಗಳೆಲ್ಲ ಫೋರ್ಜರಿ ಆಗಿದೆ. ಆ ಕಾರಣಕ್ಕೆ ನಮಗೆ ಕಾನೂನು ರೀತಿ ಇದು ಗ್ರಾಮ ಪಂಚಾಯತಿ ಸರ್ಕಾರಿ ಜಾಗ ಸರ್ಕಾರಕ್ಕೆ ಹೋಗ್ಬೇಕು. ಮತ್ತೆ ಅವ್ರದ್ದು ಏನಿದೆ ಅವ್ರ ಸ್ವಂತದ್ದು ಅವ್ರ ಅಷ್ಟಕ್ಕೆ ಅವ್ರು ನಿರ್ಮಾಣ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾವು ಈಗ ಒಂದು ಜಯಲಕ್ಷ್ಮಿ ಅಂತ ಒಂದು ಅರ್ಜಿ ಕೊಟ್ಟಿದ್ರು ಸರ್, ಮತ್ತೆ ಸದಸ್ಯರು ಅರ್ಜಿ ಕೊಟ್ಟಿದ್ರು ಸರ್, ಸ್ವಲ್ಪ ಜನ ಸೇರಿ.
ಈ ಥರ ಪಂಚಾಯತಿ ಜಾಗದಲ್ಲಿ ಅತಿಕ್ರಮವಾಗಿ ಮನೆ ಕಟ್ಕೊತಿದ್ದಾರೆ, ಅದನ್ನ ನೀವು ಇದು ಮಾಡಿ ಅಂತ ಹೇಳಿ ಇದು ಮಾಡಿದ್ರು. ಅದರ ಸಂಬಂಧಪಟ್ಟಂಗೆ ನಾನು ಅವ್ರಿಗೆ ಮೊದಲು ನೋಟಿಸ್ ಕೊಟ್ಟಿದ್ದೆ. ನೋಟಿಸ್ ಕೊಟ್ಟು ನಿಮ್ಮ ಜಾಗದ ದಾಖಲಾತಿಗಳನ್ನು, ಮೂಲ ದಾಖಲಾತಿಗಳು ಏನೇನು ತೊಗೊಂಡು ಕೊಡಿ ಅಂತ ನಾವು ಹೇಳಿದ್ವಿ. ಅವರು ಪಂಚಾಯತಿಗೆ ಮೂಲ ದಾಖಲೆಗಳನ್ನು ತಂದು ಕೊಟ್ಟಿದ್ರು. ಆಮೇಲೆ ಏನು ಮಾಡಿದ್ವಿ, ಈಗೆಲ್ಲ ತಿರ್ಗಾ ಅದನ್ನು ನಾನು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಎಲ್ಲ ಪಂಚಾಯತಿ ಮೆಂಬರ್ಗಳ ಗಮನಕ್ಕೆ ತಗೊಬಂದು ಈ ಥರ ಇದೆ, ಏನು ಮಾಡೋದು ಅಂತ ಎಲ್ಲರೂ ಇದು ಮಾಡಿದಾಗ ಅವರು ಕಾನೂನು ರೀತಿ ಏನು ಕ್ರಮ ತೊಗೊಳ್ಬೇಕು ಆ ಥರ ತೊಗೊಳ್ಳಿ ಸರ್, ಅಳತೆ ಮಾಡಿಸಿ ಅಂತ ಹೇಳಿ ಇದು ಮಾಡಿದ್ರು. ಅದಕ್ಕೆ ಏನು ಮಾಡಿದ್ದೆ, ನಾನು 28ನೇ ತಾರೀಕು ಇವತ್ತಿನ ದಿನ ಅಲ್ಲಿಗೆಲ್ಲ ಆಜುಬಾಜುದಾರರಿಗೆಲ್ಲ ನೋಟಿಸ್ ಈ ಥರ ಅಳತೆ ಬರ್ತೀವಿ, ಮತ್ತು ಮುಖಂಡರುಗಳು, ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ಬರ್ತೀವಿ ಅಂತ ಹೇಳಿದ್ವಿ ಸರ್. ಇವತ್ತು ಮಾಚಾರ ಮಾಡಿದಾಗ, ಸ್ಥಳ ಮಾಚಾರ ಮಾಡಿದಾಗ ಅಲ್ಲಿ ಎಲ್ಲ ಅಳತೆ ಮಾಡಿದಾಗ ಅದು ಒತ್ತುವರಿ ಆಗಿರೋದು, ಒತ್ತುವರಿ ಮಾಡ್ಕೊಂಡಿರೋದು. ಅದು ಒತ್ತುವರಿ ಅಂದರೆ ಬಿಲ್ಡಿಂಗ್ ಕಟ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್. ಇದ್ರ ಬಗ್ಗೆ ನಾನು ಇಒ ಅವ್ರಿಗೆ ಮತ್ತು ಮೇಲಧಿಕಾರಿಗಳಿಗೆ ಪತ್ರ ಬರೆದು ಮುಂದಿನ ಕ್ರಮ ಕೈಗೊಳ್ತೀನಿ. 1 ತಿಂಗಳಾಗಿದೆ ಸರ್ ಇಲ್ಲಿಗೆ ಬಂದು ಅಧಿಕಾರ ವಹಿಸ್ಕೊಂಡು ಪಂಚಾಯತ್ ವಿಚಾರ ತೊಗೊಂಡಿದ್ದೀನಿ. ಈಗ ನಾನು ಬಂದಮೇಲೆ ಇಷ್ಟೆಲ್ಲ ಮಾಡಿದ್ದೀನಿ. ಹಿಂದೆ ಇದ್ದವರು ಆ ಥರ ಹಿಂದೆ ಇದ್ದವ್ರು ಮಾಡಿದ್ದೀನಿ ಸರ್. ಈಗ ನನಗೆ ಅದರ ಬಗ್ಗೆ ಎಲ್ಲ ತನಿಖೆ ಮಾಡಿ ಮೇಲಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ಮುಂದಿನ ಕ್ರಮ, ಕಾನೂನು ರೀತಿಯ ಮುಂದಿನ ಕ್ರಮ ಕೈಗೊಳ್ತೀನಿ.